ಉಜಿರೆಯ ಅನುಗ್ರಹ ಪಿಯು ಕಾಲೇಜಿಗೆ ನುಗ್ಗಿದ ಕಳ್ಳರು ನಿನ್ನೆ ರಾತ್ರಿ ನುಗ್ಗಿರುವ ಕಳ್ಳರು. ಪಿಯುಸಿ ಪರೀಕ್ಷೆ ನಡೆಯುವ ಸಂದರ್ಭ ಆಗಿರುವುದರಿಂದ ಹಲವು ಅನುಮಾನ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ತೆಗೆದುಕೊಂಡು ಹೋಗಿರುವ ಕಳ್ಳರು. ಬೆಳ್ತಂಗಡಿ ಪೊಲೀಸರಿಂದ ತನಿಖೆ ಆರಂಭ. ಶ್ವಾನದಳ ಬಳಸಿ ಸ್ಥಳದಲ್ಲಿ ಪರಿಶೀಲನೆ. ಮತ್ತೊಂದು ಹಾರ್ಡ್ ಡಿಸ್ಕ್ನಲ್ಲಿ ಕಳ್ಳನ ಚಲನವಲನ ದಾಖಲು. ಚುರುಕುಗೊಂಡ ತನಿಖೆ ಬಗ್ಗೆ ಫಾದರ್ ವಿಜಯ್ ಲೋಬೋ ಸುದ್ದಿಗೆ ಹೇಳಿಕೆ. ಅನುಗ್ರಹ PU ಕಾಲೇಜು ಮತ್ತು ಶಾಲೆ ಇಲ್ಲಿ ಕಳ್ಳರು ನುಗ್ಗಿರುವಂತಹದ್ದು ಮತ್ತು ಒಂದು ಹಾರ್ಡ್ ಡಿಸ್ಕ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಫಾದರ್ ವಿಜಯ್ ಲೋಬೋ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನಾಗಿದೆ ಸರ್ ಘಟನೆ? ಸೊ ಇವತ್ತು ರಾತ್ರಿ ನಾನು ಈಗ ಬೆಳಿಗ್ಗೆ 8 ಗಂಟೆಗೆ ಕಾಲೇಜಿಗೆ ಬಂದು ನೋಡುವಾಗ ಪ್ರಿನ್ಸಿಪಾಲರ ಚೇಂಬರ್ ಮತ್ತೆ ಕಾಲೇಜಿನ ಆಫೀಸ್ ಓಪನ್ ಆಗಿದೆ. ಕಳ್ಳರು ಲಾಕ್ ಹಾಕಿದ್ದನ್ನು ಓಪನ್ ಮಾಡಿ, 2 ಡಬಲ್ ಲಾಕ್ ಇತ್ತು, ಅದನ್ನು ಓಪನ್ ಮಾಡಿ ಆಫೀಸ್ ಒಳಗೆ ಎಂಟರ್ ಆಗಿದ್ದಾರೆ. ಹೋಗಿದ ಒಂದು NVR ಹೋಗಿದೆ ಮತ್ತು ಹಾರ್ಡ್ ಡಿಸ್ಕ್ ತಕೊಂಡು ಹೋಗಿದ್ದಾರೆ. ಮತ್ತೆ ಎಲ್ಲ ಕಾರಿಡಾರ್ ಕ್ಯಾಮೆರಾಗಳ ಪೊಸಿಷನ್ ಅನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಮತ್ತೆ ಕರೆಂಟ್ ಮೇನ್ ಆಫ್ ಮಾಡ್ಕೊಂಡಿದ್ದಾರೆ. ಹೌದು, ನಾವು ಇದರ ಬಗ್ಗೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಓಕೆ, ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸ್ಥಳ ಮಹಜೂರು ಮಾಡ್ತಾ ಇದ್ದಾರೆ. ಓಕೆ, ಸ್ಕ್ವಾಡ್ನವರು, ಬೆರಳಚ್ಚು ತಜ್ಞರು ಅವರೆಲ್ಲ ಬಂದಿದ್ದಾರೆ. ಸರ್ ಈಗ ಅದು ಅಂದ್ರೆ ಏನ್ ತೆಗೆದುಕೊಂಡು ಹೋಗಿದ್ರೆ NVR ಅಂದ್ರೆ NVR ಅದು ರೆಕಾರ್ಡ್ ಆಗುವುದು, ರೆಕಾರ್ಡಿಂಗ್ CCTV NVR ಮತ್ತೆ 2 ಹಾರ್ಡ್ ಡಿಸ್ಕ್. ಒಟ್ಟು ಮೌಲ್ಯ ಒಂದು 50,000 ರಿಂದ 60,000 ಮೌಲ್ಯದ್ದು. ಹೌದು ಹೌದು. ಓಕೆ, PUC ಎಕ್ಸಾಮ್ ಆಗ್ತಾ ಇದೆ, ಏನಾದರೂ ಎಕ್ಸಾಮ್ ಆಗ್ತಾ ಇದೆ ಇಲ್ಲಿ ಎಕ್ಸಾಮ್ ಸೆಂಟರ್. ಓಕೆ, ಹೌದು. ಈ ಟೈಮಲ್ಲಿ ಕಳ್ಳತನಕ್ಕೆ ಬಂದಿರೋದು ಏನಾದರೂ ಅನುಮಾನಕ್ಕೆ ಕಾರಣ ಆಗಿದೆಯಾ? ಏನಂತ ಹೇಳಲಿಕ್ಕೆ ಆಗುದಿಲ್ಲ. ಏನಂತ ಅದು ಹಣಕ್ಕೆ ಎಲ್ಲ ಸ್ವಲ್ಪ ಜಾಲ ಹಿಡಿದಾಗೆ ಉಂಟು. ಜಾಲ ಹಿಡಿದ ಅದು ನಾವು ಯಾವುದೇ ಕ್ಯಾಶ್ ಅನ್ನು ಕಾಲೇಜ್ ಆಫೀಸ್ ಅಲ್ಲಿ ಇಡುವುದಿಲ್ಲ. ಓಕೆ, ಆ ಕಬರ್ಡ್ಸ್ ಎಲ್ಲ ಡ್ರಾವರ್ ಎಲ್ಲ ಓಪನ್ ಮಾಡಿದ್ದಾರೆ ಅಷ್ಟೇ. ಈಗ ಅವ್ರು ಬಂದಿದ್ದಕ್ಕೆ ಏನಾದ್ರು CCTV ಫುಟೇಜ್ ಇದೆ ಈಗ ನಾವು ನೋಡ್ತಾ ಇದ್ದೇವೆ, ಚೆಕ್ ಮಾಡ್ತಾ ಇದ್ದೇವೆ. ಅಂದ್ರೆ ಹಾರ್ಡ್ ಡಿಸ್ಕ್ ತೆಗೆದುಕೊಂಡು ಹೋಗಿದಾರಲ್ಲ ಸರ್? ಒಂದು ಹಾರ್ಡ್ ಡಿಸ್ಕ್ ಇದೆ, ಇನ್ನೊಂದಿದೆ. ಇನ್ನೊಂದು ಬಿಟ್ಟು ಹೋಗಿದಾರಾ? ನಮ್ದು 2 ಲೇಯರ್ ಇದೆ. ಒಂದು ಮೊದಲಿನ ಲೇಯರ್ ಇದು ತಕೊಂಡು ಹೋಗಿದ್ದಾರೆ, 2ನೇ ಲೇಯರ್ ಅದು ಇದೆ. ಅದರಲ್ಲಿ ಈಗ ನಾವು ಚೆಕ್ ಮಾಡ್ತಾ ಇದ್ದೇವೆ. ಓಕೆ, ಸಾಧಾರಣ ನೋಡ್ತಾ ಫುಟೇಜ್ ನಮ್ಗೆ ಸಿಕ್ಕಿದೆ, ಆದ್ರೆ ಫುಲ್ ಕವರ್ ಆಗಿದೆ ಫೇಸ್ ಎಲ್ಲ. ಇನ್ನು ಜಾಸ್ತಿ ಇನ್ವೆಸ್ಟಿಗೇಷನ್ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಓಕೆ, ಮಾಹಿತಿಗಾಗಿ ಧನ್ಯವಾದ ಸರ್.